ನಿಮಗೆ ಯಾವುದೇ ಕಷ್ಟ ಇದ್ದರೂ ಒಂದೇ ಒಂದು ಗ್ಲಾಸು ನೀರು ಸಾಕು. ದೆವ್ವ ಭೂತ ಹಿಡಿದಿದ್ದರೆ ಈ ಒಂದು ಗ್ಲಾಸು ನೀರು ಕುಡಿದ್ರೆ ಸಾಕು. ದೆವ್ವ ಭೂತ ಪಿಶಾಚಿ ಏನೂ ಇರೋದಿಲ್ಲ. ಇಂಥದೊಂದು ಕಟ್ಟುಕತೆ ಹೇಳಿಕೊಂಡು ಮುಗ್ಧ ಜನರಿಂದ ಹಣ ವಸೂಲು ಮಾಡುತ್ತಿದ್ದಾಳೆ ಓರ್ವ ಖತರ್ನಾಕ್ ಲೇಡಿ. ನಿಜಕ್ಕೂ ಈಗಲೂ ನಮ್ಮ ಸುತ್ತಮುತ್ತ ದೆವ್ವ ಭೂತ ಪಿಶಾಚಿಗಳು ಇದಾವ. ಭೂತ ಪ್ರೇತಗಳನ್ನು ನಾವೆಲ್ಲ ನೋಡಲು ಸಾಧ್ಯವೇ? ಬನ್ನಿ, ಹೇಗೆ ಮುಗ್ಧ ಜನರನ್ನ ದೆವ್ವ ಭೂತ ಇದೆ ಎಂದು ನಂಬಿಸಿ ಮೋಸ ಮಾಡುತ್ತಿರುವ ಒಂದು ಘಟನೆ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಆ ಎಲ್ಲ ಕುತೂಹಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಜಕ್ಕೂ ನೀವು ಭೂತ ಪ್ರೇತಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಭಯಾನಕ ಕಟ್ಟುಕತೆ ಕಟ್ಟಿ ಹುಬ್ಬಳ್ಳಿಯಲ್ಲಿ ಫರೀದಾ ಎಂಬ ಮಹಿಳೆ ಅಮಾಯಕರಿಂದ ಹಣ ವಸೂಲಿ ಮಾಡುತ್ತಿದ್ದಾಳೆ. ಫರೀದಾ ಮೂಲತಃ ಹುಬ್ಬಳ್ಳಿಯ ನಿವಾಸಿ. ನಗರದ ಹೊರವಲಯದ ಅದರಗುಂಚಿಯ ಬಯಲು ಪ್ರದೇಶದಲ್ಲಿ ಒಂದು ಮನೆ ಮಾಡಿಕೊಂಡು ಇದ್ದಾಳೆ. ಹೈವೇ ಬಳಿಯೇ ಕುಂದುಗೋಳು ಕ್ರಾಸ್ ಬಳಿ ಇರುವ ಈಕೆಯ ಜಾಗಕ್ಕೆ ಪ್ರತಿನಿತ್ಯ ನೂರಾರು ಜನರು ಬಂದು ಹೋಗುತ್ತಿದ್ದಾರೆ. ದೆವ್ವ, ಪೀಡೆ, ಭೂತ, ಪಿಶಾಚಿ ಹೀಗೆ ಯಾವುದೇ ದುಷ್ಟ ಶಕ್ತಿ ಇದ್ದರೂ ದೂರ ಮಾಡ್ತೀವಿ ಅಂತ ಈಕೆ ದಾವೆ ಮಾಡಿ ನಂಬಿಕೆ ಹುಟ್ಟಿಸಿದ್ದಾಳೆ. ಕೇವಲ ಒಂದು ಗ್ಲಾಸ್ ನೀರು ಕುಡಿಸುವುದರಿಂದ ದುಷ್ಟ ಶಕ್ತಿ ಸಂಹಾರ ಮಾಡುತ್ತೇವೆ ಎಂದು ಮಂಕು ಬೂದಿ ಎರಚಿ ಚೆನ್ನಾಗಿ ದುಡ್ಡು ಮಾಡುತ್ತಿದ್ದಾಳೆ. ಕೇವಲ 2 ತಿಂಗಳಲ್ಲಿ 4 ಅಥವಾ 5 ಬಾರಿ ತನ್ನ ಬಳಿಗೆ ಬರುವಂತೆ ಹೇಳಿ ಅವರಿಗೆ ನೀರು ಕುಡಿಸುತ್ತಾಳೆ. ಈ ನೀರು ಕುಡಿದ ಕೆಲವೇ ನಿಮಿಷಗಳಲ್ಲಿ ಜನರಿಗೆ ವಾಂತಿಯಾಗುತ್ತದೆ. ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಬಂದವರಿಗೆಲ್ಲ ಒಂದೊಂದು ಬಕೆಟ್ ಅನ್ನ ರೆಡಿ ಮಾಡಿ ಇಟ್ಟಿರುತ್ತಾಳೆ. ವಾಮಿಟ್ ಮಾಡಿದರೆ ದೆವ್ವ ದೇಹ ಬಿಟ್ಟು ಹೋಗುತ್ತದೆ ಎಂದು ಫರೀದಾ ಹೇಳುತ್ತಾಳೆ. ಹಸಿರು ಮಿಶ್ರಿತ ತಂಬಾಕು. ಹೌದು, ಫರೀದಾ ಬಳಿ ಬರೋ ಜನ 20 ರೂಪಾಯಿ ಕೊಟ್ಟು ಕೂಪನ್ ಅನ್ನ ತೆಗೆದುಕೊಂಡು ಕ್ಯೂ ನಲ್ಲಿ ನಿಲ್ಲಬೇಕು. ಆಮೇಲೆ 100 ರೂಪಾಯಿ ಕೊಟ್ಟು ಚೆಕ್ ಮಾಡಿಸಬೇಕು. ತನ್ನ ಬಳಿ ಬರೋ ಜನರ ಕಣ್ಣನ್ನ ಚೆಕ್ ಮಾಡಿ ನಂತರ ತಲೆಯ ಮೇಲೆ ಕೈ ಇಟ್ಟು ನೀರು ಕುಡಿಸುತ್ತಾಳೆ. ಈ ನೀರಿನಲ್ಲಿ ತಂಬಾಕು ಮಿಕ್ಸ್ ಮಾಡೋದ್ರಿಂದ ಸಹಜವಾಗಿ ಜನರಿಗೆ ವಾಮಿಟ್ ಆಗುತ್ತದೆ. ಪ್ರತಿನಿತ್ಯ ಫರೀದಾ 10 ರಿಂದ 20 ಸಾವಿರ ರೂಪಾಯಿವರೆಗೂ ಅಂದರೆ ತಿಂಗಳಿಗೆ ಬರೋಬ್ಬರಿ 6 ಲಕ್ಷ ರೂಪಾಯಿಯನ್ನ ಸಂಪಾದನೆ ಮಾಡುತ್ತಿದ್ದಾಳೆ. ಇಷ್ಟೆಲ್ಲ ದಂಧೆ ನಡೆಸುತ್ತಿರುವ ಫರೀದಾ ನಿರಂತರವಾಗಿ ಅಮಾಯಕ ಜನರಿಗೆ ಮೋಸ ಮಾಡುತ್ತಿದ್ದಾಳೆ. ಆದರೆ ಇತ್ತೀಚಿನ ಈ ತಂತ್ರಜ್ಞಾನ ಯುಗದಲ್ಲಿ ಇಂದಿಗೂ ಅಮಾಯಕ ಜನರು ಭೂತ ಪ್ರೇತಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಂದರೆ ವಿಚಿತ್ರನೇ ಸರಿ. ಅಷ್ಟಕ್ಕೂ ಮನುಷ್ಯರು ಸತ್ತ ಮೇಲೆ ಭೂತ ಪ್ರೇತ ಆಗೋದು ನಿಜವೇ? ಹೀಗೆ ಭೂತ ಪ್ರೇತಗಳು ಜೀವಿಸುತ್ತಿರುವ ತಮ್ಮ ಸಂಬಂಧಿಕರ ಮೇಲೆ, ಸ್ನೇಹಿತರ ಮೇಲೆ ಬಂದು ಕಾಡೋದು ನಿಜವೇ? ನಮ್ಮ ವೇದ ಉಪನಿಷತ್ತುಗಳಲ್ಲಿ ಮನುಷ್ಯನೊಳಗಿನ ಅನಂತ ಮತ್ತು ಅವಿನಾಶಿನಿ ಚೇತನವನ್ನ ಆತ್ಮ ಎಂದು ಕರೆಯಲಾಗಿದೆ. ಆತ್ಮಕ್ಕೆ ದೇಹ ಮತ್ತು ಮನಸ್ಸು ಉಪಕರಣಗಳು. ಜೀವಂತವಿದ್ದಾಗ ದೇಹ ಮತ್ತು ಮನಸ್ಸು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತವೆ. ಸತ್ತ ಮೇಲೆ ದೇಹ ಮತ್ತು ಮನಸ್ಸು ಅಳೆಯುತ್ತದೆ. ಆತ್ಮ ದೇಹದಿಂದ ಹೊರಬರುತ್ತದೆ, ಆತ್ಮಗಳ ಲೋಕವನ್ನ ಸೇರುತ್ತದೆ. ಸಮಯ ನೋಡಿಕೊಂಡು ಪುನರ್ಜನ್ಮ ಪಡೆದು ಹೊಸ ದೇಹ ಮತ್ತು ಮನಸ್ಸನ್ನು ಹೊಂದುತ್ತದೆ ಎಂದು ನಂಬಿಕೆ ಇದೆ. ಹಲವು ಸಂದರ್ಭಗಳಲ್ಲಿ ಹಲವು ಕಾರಣಗಳಿಂದ ಆತ್ಮವು ಆತ್ಮಲೋಕವನ್ನು ಸೇರದೆ ಪುನರ್ಜನ್ಮವನ್ನು ಪಡೆಯದೆ ತ್ರಿಶಂಕುವಿನಂತೆ ಪ್ರೇತವಾಗಿ ಉಳಿದು ಬಿಡುತ್ತದೆ. ಈ ರೀತಿ ಅದು ಅಲೆಮಾರಿಯಾಗುತ್ತದೆ. ದುರಂತ, ಅಸಹಜ ಸಾವು, ರೋಗ, ಆತ್ಮಹತ್ಯೆ, ಅಪಘಾತದಲ್ಲಿ ಅಕಾಲಿಕ ಮರಣ ಹೊಂದಿದ ವ್ಯಕ್ತಿಗಳು ದೆವ್ವಗಳಾಗುತ್ತಾರೆ. ತಮ್ಮ ಆಸೆ ಬಯಕೆಗಳನ್ನು ಪೂರೈಸಿಕೊಳ್ಳುವ ಅಥವಾ ಪೂರೈಸಿಕೊಳ್ಳಲಾಗದವರು, ತಮ್ಮ ಪ್ರೀತಿ ಪಾತ್ರವನ್ನು, ತಾವು ಗಳಿಸಿದ ಆಸ್ತಿ, ಹಣ, ಬೆಲೆ ಬಾಳುವ ವಸ್ತುಗಳ ಮೇಲೆ ಮೋಹ ಇರುವವರು ಸತ್ತ ಮೇಲೂ ದೆವ್ವ ಪ್ರೇತಗಳಾಗಿ ಉಳಿಯುತ್ತಾರೆ ಎಂಬ ನಂಬಿಕೆ ಜನಪ್ರಿಯವಾಗಿದೆ. ಈ ಪ್ರೇತಾತ್ಮಗಳು ತಮ್ಮ ದೇಹ ಸತ್ತ ಜಾಗದಲ್ಲಿಯೇ ವಾಸಿಸುತ್ತವೆ. ಆತ್ಮೀಯರು, ಪರಿಚಿತರು, ಅಪರಿಚಿತರ ಕಣ್ಣಿಗೆ ಕಾಣಿಸಿಕೊಳ್ಳುತ್ತವೆ. ಅವುಗಳಿಗೆ ವಿಶೇಷ ಗುಣಗಳಿರುತ್ತದೆ ಎಂದು ನಂಬಿಕೆ ಇದೆ. ಹೆಚ್ಚಾಗಿ ಕಾಮರೂಪಿಯಾಗಿರುತ್ತವೆ. ಬೇಕಾದ ರೂಪವನ್ನು ಧರಿಸುತ್ತವೆ. ಒಮ್ಮೆ ಮನುಷ್ಯರಂತೆ, ಒಮ್ಮೆ ಪ್ರಾಣಿಗಳಂತೆ, ಒಮ್ಮೆ ಕರಾಳ ರೂಪ, ಮಗದೊಮ್ಮೆ ಸುಂದರ ರೂಪ ಧರಿಸುತ್ತವೆ. ಈ ಪ್ರೇತಗಳು ನೆರಳಿನ ರೂಪದಲ್ಲಿ ಗಾಳಿಯಂತೆ ಎಲ್ಲೆಡೆ ಸಂಚರಿಸಬಲ್ಲವು. ಗೋಡೆಯ ಬಾಗಿಲುಗಳು ಅವುಗಳ ಚಲನೆಯನ್ನ ತಡೆಯಲಾರವು. ಅವುಗಳಿಗೆ ಅತಿಮಾನವ ಶಕ್ತಿ ಇರುತ್ತದೆ. ವಸ್ತುಗಳನ್ನು ಮಾಯ ಮಾಡಬಲ್ಲವು. ಭಾರವಾದ ವಸ್ತುಗಳು ಹಾರಾಡುವಂತೆ ಮಾಡಬಲ್ಲವು. ಬೆಂಕಿ ಹಚ್ಚಬಲ್ಲವು. ವಸ್ತುಗಳನ್ನು ಪುಡಿ ಪುಡಿ ಮಾಡಿ ನಾಶ ಮಾಡಬಲ್ಲವು. ಕೀಟಲೆ ಮಾಡಿ ಹೆದರಿಸಿ ಜನರನ್ನ ಗೋಳು
ಹೊಯ್ಯುತ್ತವೆ. ವ್ಯಕ್ತಿಯ ಮೈ ಮೇಲೆ ಬಂದು ತಮ್ಮ ಪ್ರವರವನ್ನ ಹೇಳಬಲ್ಲವು. ದೆವ್ವ ಮೈ ಮೇಲೆ ಬಂದ ವ್ಯಕ್ತಿ ಅತಿ ಮನುಷ್ಯ ಶಕ್ತಿಯನ್ನ ಪ್ರದರ್ಶಿಸುತ್ತಾನೆ. ಅತಿ ಭಾರದ ವಸ್ತುಗಳನ್ನ ಎತ್ತಬಲ್ಲನು. 10 ಜನರನ್ನು ಹೊಡೆದು ಗಾಯಗೊಳಿಸುತ್ತಾನೆ, ಸಾಯಿಸಬಲ್ಲನು. ದೆವ್ವಗಳು ಯಾವುದೇ ವ್ಯಕ್ತಿ ರಕ್ತಕಾರಿ ಸಾಯುವಂತೆ ಮಾಡಬಲ್ಲವು. ದೆವ್ವಗಳು ಅನೇಕ ಕಾಯಿಲೆಗಳನ್ನು ಉಂಟು ಮಾಡಬಲ್ಲವು. ಮಾನಸಿಕ ಕಾಯಿಲೆಗಳು, ಫಿಟ್ಸ್, ಲಕ್ವಾ, ಕಿವುಡುತನ, ಮೂಕತನ, ವಾಂತಿ ಭೇದಿ ರೋಗ ಇತ್ಯಾದಿಗಳನ್ನು ಮಾಡುವ ಶಕ್ತಿ ಈ ಭೂತ ಪ್ರೇತಗಳಲ್ಲಿರುತ್ತದೆ. ದೆವ್ವಗಳು ಪಾಳು ಬಿದ್ದ ಕಟ್ಟಡಗಳು, ಸ್ಮಶಾನದಲ್ಲಿ, ಹುಣಸೆ ಮರದಲ್ಲಿ, ಕೆರೆ ಬಾವಿಗಳ ಸುತ್ತಮುತ್ತ ನಿರ್ಜನ ಪ್ರದೇಶದಲ್ಲಿ ವಾಸಿಸುತ್ತವೆ ಎಂದು ನಂಬಲಾಗಿದೆ. ಅನಿರೀಕ್ಷಿತವಾಗಿ ಅಕಾಲಿಕವಾಗಿ ಆತ್ಮೀಯರೊಬ್ಬರನ್ನು ಕಳೆದುಕೊಂಡಾಗ ಆ ವ್ಯಕ್ತಿಯ ಮನೆಯವರು ಮಾನಸಿಕ ಆಘಾತ ಉಂಟಾಗುವುದು ಸಹಜ. ಅಸಹಜ ಸಾವು, ಕೊಲೆ, ಆತ್ಮಹತ್ಯೆ, ಅಪಘಾತ, ದುರಂತದಿಂದ ಆದ ಸಾವು ತೀವ್ರ ದುಃಖ, ಭಾವೋದ್ಗತೆಯನ್ನ ಮಾಡುತ್ತದೆ, ಭ್ರಮೆಗಳನ್ನ ಸೃಷ್ಟಿಸುತ್ತದೆ. ಉದಾಹರಣೆಗೆ, ಮಗುವನ್ನು ಕಳೆದುಕೊಂಡ ತಾಯಿಗೆ ಮಗು ಸತ್ತಿಲ್ಲ, ಎಲ್ಲೋ ಹೋಗಿದೆ, ಬರುತ್ತದೆ ಎನಿಸಲು ಪ್ರಾರಂಭವಾಗುತ್ತದೆ. ಮಗು ಅತ್ತಂತೆ ಅಮ್ಮ ಹಸಿವು ತಿನ್ನಲು ಕೊಡು ಎಂದು ಕೇಳಿದಂತೆ ಅಂಗಳದಲ್ಲಿ ಆಟವಾಡುವಂತೆ ಕಾಣುತ್ತದೆ. ಅದೇ ರೀತಿ ಪತಿಯನ್ನು ಕಳೆದುಕೊಂಡ ಹೆಂಡತಿಗೆ ಗಂಡ ತನ್ನ ಹೆಸರನ್ನು ಕೂಗಿದಂತೆ, ಬಾಗಿಲು ತೆಗಿ ಬಂದಿದ್ದೇನೆ ಎಂದಂತೆ, ಹಾಲಿನಲ್ಲಿ ಕುಳಿತು ಪೇಪರ್ ಓದುತ್ತಾ ಕಾಫಿ ಕೊಡು ಎಂದು ಕೇಳಿದಂತೆ ಭಾಸವಾಗಬಹುದು. ಸತ್ತ ತಂದೆ ರೂಮಿನಲ್ಲಿ ಓಡಾಡಿದಂತೆ, ನನ್ನನ್ನ ವಾಕಿಂಗಿಗೆ ಕರೆದುಕೊಂಡು ಹೋಗಿ ಎಂದಂತೆ ಕೇಳುತ್ತದೆ. ಮಗ ಮಗಳಿಗೆ ಕೇಳಿಸಬಹುದು ಅಥವಾ ಕಣ್ಣಿಗೆ ಕಾಣಿಸಿಕೊಂಡು ಸಂಭಾಷಣೆ ಮಾಡುವ ಭ್ರಮೆವಾಗುತ್ತದೆ. ಸತ್ತ ವ್ಯಕ್ತಿಗಳು ಕನಸಿನಲ್ಲಿ ಬರುವುದು ಬಹುತೇಕ ಜನರ ಅನುಭವ. ಅಪಘಾತದಲ್ಲಿ ಸತ್ತ ವ್ಯಕ್ತಿ ನೋವಿನಿಂದ ಚೀರಾಡಿದಂತೆ ನನ್ನನ್ನು ಕಾಪಾಡಿ ಎಂದು ಬೇಡಿಕೊಂಡಂತೆ ಇತರರಿಗೆ ಕೂಡ ಭಾಸವಾಗುತ್ತದೆ. ಹೀಗಾಗಿ ಸತ್ತ ವ್ಯಕ್ತಿಗಳ ಆತ್ಮಗಳು ಕೆಲವಾರು ದಿವಸಗಳು ಮನೆಯವರ ಕಣ್ಣಿಗೆ ಕಾಣಿಸುವುದು ಸಹಜ. ಮಾತನಾಡದಂತೆ ಅನುಭವವಾಗುವುದು ಸಾಕಷ್ಟು ಜನ ಹೇಳುತ್ತಾರೆ. ಇದೇ ದೆವ್ವದ ಕಲ್ಪನೆಗೆ ನಾಂದಿ ಹಾಡಿರುವ ವಿದ್ಯಮಾನವಾಗಿದೆ ಸ್ನೇಹಿತರೆ. ನನಗೆ ಅನ್ಯಾಯ ಮಾಡಿದವರನ್ನೆಲ್ಲ ನಾನು ಸುಮ್ಮನೆ ಬಿಡುವುದಿಲ್ಲ. ಸತ್ತರೂ ದೆವ್ವವಾಗಿ ಕಾಡುತ್ತೇನೆ, ಶಿಕ್ಷೆ ಕೊಟ್ಟು ನೆರಳುವಂತೆ ಮಾಡುತ್ತೇನೆ ಎಂದು ನಾವು ಸಿನಿಮಾಗಳಲ್ಲಿ, ಕಾದಂಬರಿಗಳಲ್ಲಿ ಹಾಗೂ ಹಲವಾರು ಜನರು ಮಾತಾಡುವುದನ್ನು ಕೂಡ ಕೇಳಿದ್ದೇವೆ. ಮೈ ಮೇಲೆ ದೆವ್ವ ಬರುವ ಪ್ರಕರಣಗಳು ಪ್ರಪಂಚಾದ್ಯಂತ ನಮ್ಮ ನಿಮಾನ್ಸ್ ಸಂಸ್ಥೆಯ ಮುಖಾಂತರ ಮೈ ಮೇಲೆ ದೆವ್ವ ಭೂತ ಪ್ರಕರಣದ ಅಧ್ಯಯನಗಳನ್ನ ಮಾಡಲಾಗಿದೆ. 75% ಪ್ರಕರಣಗಳಲ್ಲಿ ಸ್ತ್ರೀಯರ ಮೇಲೆಯೇ ದೆವ್ವಗಳು ಆಹ್ವಾನವಾಗುತ್ತವೆ. 15 ರಿಂದ 40 ವರ್ಷಗಳ ಸ್ತ್ರೀಯರಲ್ಲಿ ಇದು ಕಂಡುಬರುವುದು ಸಹಜ. ಒಂದು ಸಾಮಾನ್ಯ ಚಿತ್ರವೇನೆಂದರೆ, ಸ್ತ್ರೀಯ ದೇಹ ತೂಗಲಾಡಲು ಶುರುವಾಗುತ್ತದೆ. ಆಕೆಯ ತಲೆಯನ್ನು ಕೆದರಿಕೊಳ್ಳುತ್ತಾಳೆ. ಮೈ ಮೇಲೆ ಬಟ್ಟೆಗಳ ಬಗ್ಗೆ ಆಕೆಗೆ ಗಮನವಿರುವುದಿಲ್ಲ. ಹುಂಕರಿಸುತ್ತಾಳೆ, ಜೋರಾಗಿ ಕಿರುಚುತ್ತಾಳೆ, ಇಲ್ಲವೇ ನರಳುತ್ತಾಳೆ. ಅದನ್ನು ಕಂಡವರು ದೆವ್ವ ಬಂದಿದೆ ಎಂದು ಊಹಿಸಿ, ಯಾರು ನೀನು, ಏಕೆ ಬಂದಿದ್ದೀಯಾ, ನಿನಗೆ ಏನು ಬೇಕು ಎಂದು ಕೇಳುತ್ತಾರೆ. ಆಗ ಆ ಸ್ತ್ರೀ ಗಹಗಹಿಸಿ ನಕ್ಕು, ನಾನು ಗೌರಿ ಎನ್ನುತ್ತಾಳೆ. ಯಾವ ಗೌರಿ ಎಂದು ಕೇಳಿದಾಗ, 3 ತಿಂಗಳ ಹಿಂದೆ ಬಾವಿಗೆ ಬಿದ್ದು ಸತ್ತ ಹೋದ ಗೌರಿ, ನಾನು ಈಗ ದೆವ್ವವಾಗಿ ಉತ್ತರ ಕೊಡುತ್ತಿದ್ದೇನೆ ಎನ್ನುತ್ತಾಳೆ. ಪದ್ಮಾವತಿಯ ಮೇಲೆ ಏಕೆ ಬಂದೆ, ಏನು ಬೇಕು, ಅವಳನ್ನು ಕಾಡಿಸಬೇಡ, ಹೊರಟು ಹೋಗು ಎನ್ನುತ್ತಾರೆ. ಕಾಡಿಸುತ್ತಿರುವವರು ಪದ್ಮಳ ಲೋಫರ ಗಂಡ ಹಾಗೂ ಅವಳ ಅತ್ತೆ. ಎಲ್ಲಿ ಕರೆಯಿರಿ, ಅವರನ್ನ ರಕ್ತಕಾರಿ ಸಾಯುವಂತೆ ಮಾಡುತ್ತೇನೆ. ನನ್ನ ಸ್ನೇಹಿತೆ ಪದ್ಮಳ ತಂಟೆಗೆ ಬಂದರೆ ಅವರಿಗೆ ಸಾವೇ ಗತಿ ಎಂದು ಗೌರಿಯ ದೇಹದಲ್ಲಿ ಬಂದ ಪದ್ಮಾವತಿ ಹುಂಕರಿಸುತ್ತಾಳೆ. ಗಂಡ ಅತ್ತೆಯನ್ನು ಕೆಟ್ಟ ಮಾತುಗಳಲ್ಲಿ ಬೈಯುತ್ತಾಳೆ. ಗಂಡ ಮತ್ತು ಅತ್ತೆ ತನ್ನೆದುರಿಗೆ ಬಂದು ಕ್ಷಮಾಪಣೆ ಕೇಳಬೇಕು ಎಂದು ದೆವ್ವ ತಾಕೀತು ಮಾಡುತ್ತದೆ. ಭಯದಿಂದ ಗಂಡ ಅತ್ತೆ ಕ್ಷಮೆ ಕೇಳುತ್ತಾರೆ. ಆಗ ಪದ್ಮ ಸುಸ್ತಾಗಿ ನೆಲಕ್ಕೆ ಹೊರಗೆ ಮಲಗುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಕಣ್ಣು ಬಿಟ್ಟು ನನಗೇನಾಯಿತು ಎಂದು ತಾನೇ ಕೇಳುತ್ತಾಳೆ. ಇಷ್ಟೆಲ್ಲ ನಡೆದರೂ ಆಕೆಗೆ ಯಾವ ವಿಷಯವೂ ನೆನಪಿರುವುದಿಲ್ಲ. ಇದು ಪುನರ್ವರ್ತನೆ ಆಗುತ್ತಾನೆ ಇರುತ್ತದೆ. ಸ್ತ್ರೀಯರು ತಮ್ಮ ಕಷ್ಟ ಸಂಕಷ್ಟ ನೋವುಗಳನ್ನ ಈ ರೀತಿ ಹೊರಹಾಕುತ್ತಾರೆ. ಅವರ ಸುಪ್ತ ಮನಸ್ಸು ದೈವ ಮೈ ಮೇಲೆ ಬರುವ ನಂಬಿಕೆಯನ್ನ ಈ ರೀತಿ ಬಳಸಿಕೊಳ್ಳಲಾಗುತ್ತದೆ. ಪ್ರತಿಭಟನೆ ಮಾಡಿ ಸಹಾನುಭೂತಿ ಗಳಿಸುತ್ತಾರೆಂದು ಮನಃಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು ಇದರ ಬಗ್ಗೆ ರಿಸರ್ಚ್ ಮಾಡಿ ಈ ರೀತಿ ಹೇಳಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ದೆವ್ವ ಭೂತಗಳು ಈಗಲೂ ನಮ್ಮ ಸುತ್ತಮುತ್ತ ಇದಾವೆ. ಯಾವ ರೀತಿ ಅವು ಮೈ ಮೇಲೆ ಬಂದು ಏನೆಲ್ಲ ಆಟವಾಡುತ್ತವೆ ಅನ್ನುವುದನ್ನ ನಾವು ಬರೀ ಸಿನಿಮಾ ಅಥವಾ ಕಾದಂಬರಿಗಳಲ್ಲಿ ನೋಡಿದ್ದಲ್ಲ, ಕೇಳಿದ್ದಲ್ಲ. ಇದು ಕೂಡ ಇವತ್ತಿಗೂ ನಡೆಯುತ್ತಿರುವುದು ವಿಚಿತ್ರವೇ ಸರಿ. ನಿಮ್ಮ ಪ್ರಕಾರ ದೆವ್ವ ಭೂತ ಇರುವುದು ನಿಜವೇ? ದೆವ್ವ ಭೂತ ಇದೆ ಎಂದು ಜನರನ್ನ ಮೋಸ ಮಾಡುತ್ತಿರುವುದು ಎಷ್ಟು ಸರಿ, ಎಷ್ಟು ಸುಳ್ಳು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇನ್ನಷ್ಟು ಇದರ ಬಗ್ಗೆ ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.